ಕಾರ್ತಿಕ ಶುದ್ಧ ಏಕಾದಶಿ ದಿನವಾದ ಇಂದು ಶ್ರೀಕೃಷ್ಣ ಮಠದಲ್ಲಿ ತಪ್ತ ಮುದ್ರಾಧಾರಣ ಕಾರ್ಯಕ್ರಮ ನಡೆಯಿತು. ಪರ್ಯಾಯ ಅದಮಾರು ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಭಕ್ತಾದಿಗಳಿಗೆ ತಪ್ತ ಮುದ್ರಾಧಾರಣೆಯನ್ನ ನಡೆಸಿದ್ರು. ಭಕ್ತರು ಕೋವಿಡ್ ಮಾರ್ಗಸೂಚಿಯಂತೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಉಪಯೋಗಿಸಿ ಮುದ್ರಾಧಾರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇದೇ ಸಂದರ್ಭದಲ್ಲಿ ಪರ್ಯಾಯ ಅದಮಾರು ಈಶಪ್ರಿಯ ತೀರ್ಥರು ಶುಭಾಶೀರ್ವಾದವನ್ನ ಹಾಗೂ ಅನುಗ್ರಹ ಸಂದೇಶವನ್ನ ನೀಡಿದ್ರು. ಅಲ್ಲಿ ಸುದರ್ಶನ ಅಂದರೆ ಒಳ್ಳೆಯ ದರ್ಶನ ನಮಗಾಗಬೇಕು, ಭಗವಂತನ ಚಿಂತನೆ ಸದಾ ಬರಬೇಕು. ಆ ಒಂದು ಪ್ರಾರ್ಥನೆಯು ಅದರ ಹಿಂದೆ ಸೇರಿಕೊಂಡಿದೆ. ಹಾಗಾಗಿ ಆ ಏನು ಮುದ್ರೆ ಇದೆ ಅದು ನಮ್ಮನ್ನು ಶರೀರವನ್ನು ಪವಿತ್ರೀಕರಿಸ್ತದೆ ಅನ್ನುವುದು ನಾವು ನಂಬುವಂಥದ್ದು. ಯಾವತ್ತು ನಂಬಿಕೆ ಇರ್ತದೋ ಅದು ಸತ್ಯ ಆಗ್ತದೆ. ಅದಕ್ಕೆ ಈ ಆಚರಣೆಗಳ ಹಿನ್ನೆಲೆ ನಂಬಿಕೆ. ಆ ನಂಬಿಕೆ ನಮ್ಮ ದೃಢವಾಗಿದ್ದಾಗ ಎಂಥದ್ದನ್ನು ಕೂಡ ಸಾಧಿಸಲಿಕ್ಕೆ ಆಗ್ತದೆ. ಸರ್ಕಾರದ ಎಲ್ಲ ನಿಯಮಗಳನ್ನು ಆದಷ್ಟು ಪಾಲಿಸಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಇಲ್ಲಿ ಈ ರಾಜಾಂಗಣದಲ್ಲಿ ಯಾವಾಗಲೂ ಒಳಗಡೆ ಆಗ್ತಾಯಿತ್ತು, ಅಲ್ಲಿ ದೂರ ಇರಬೇಕು ಜನರೆಲ್ಲ ಅನ್ನುವ ದೃಷ್ಟಿಯಿಂದ ಸ್ವಲ್ಪ ಹೊರಗಿನ ವಾತಾವರಣದಲ್ಲಿ ಇವತ್ತು ಮಾಡಿದ್ದೇವೆ.